ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲವ್ ಆ್ಯಂಡ್ ಲೈಫ್. ಸೊ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು. ಲೇಟ್ ಅಂದರೆ ಮಾರ್ನಿಂಗೆ, ಬಟ್ ಸ್ವಲ್ಪ ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು ಇವತ್ತು. ಯಾಕಂದರೆ ಹಬ್ಬಿಗೆ ರಜೆ ಇದೆ ಇವತ್ತು ರಜೆ, ನಾಳೆ ರಜೆ. ಸೊ ಅವ್ರು ಇರಬೇಕಾದ್ರೆ ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ, ಉದಾಸೀನ ಜಾಸ್ತಿ. ಅಂದರೆ ಮಾರ್ನಿಂಗ್ ಬೇಗ ಹೋಗ್ಬೇಕಾದ್ರೆ ನಾನು 7 o'clock ಎಲ್ಲ ಎದ್ದೇಳ್ತೀನಿ ಅವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೆ. ಸೊ ರಜೆ ಇರಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದಲ್ಲ, ಹಾಗೆ. ಸೊ ಬ್ರೇಕ್ಫಾಸ್ಟಿಗೆ ನಾನೇನು ಮಾಡಿಲ್ಲ ಇವತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಜಸ್ಟ್ ಡ್ರಿಂಕ್ ತೊಗೊಂಡ್ವಿ. ಅಂದರೆ ಮಲ್ಟಿಗ್ರೇನ್ ಬರುತ್ತಲ್ಲ, ಸಿರಿಧಾನ್ಯ, ಜೀನಿ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲಿ ಸಿಗುತ್ತೆ ಅದು. ನನ್ನ ಅಮ್ಮ ಎಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಅವರಿಗೆ ತುಂಬ ಒಳ್ಳೇದಾಗ್ತಾಯಿತ್ತು. ಅಂದರೆ ಶುಗರ್, BP, ಆಯಾಸ ಆಗೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು. ಅಂದರೆ ಪ್ಯೂರ್ಲಿ ಆರ್ಗ್ಯಾನಿಕ್. ಸೊ ಅದು ತೊಗೊಂಡ್ವಿ. ಹಬ್ಬಿಗೆ ತುಂಬ ಇಷ್ಟ ಆಯಿತು. ಅಂದರೆ ನಾವು ತುಂಬ ಟೈಮ್ ಆಗಿಲ್ಲ ನಾವು ಇದು ತೊಗೊಳೋದು, ಜಸ್ಟ್ 2 days ಆಯ್ತು ಅಷ್ಟೇ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಯಾವುದೇ ಶುಗರ್ ಆಗಲಿ ಸಾಲ್ಟ್ ಕಂಟೆಂಟ್ ಏನೂ ಇರೋಲ್ಲ. ನಮಗೆ ಯಾವ್ದು ಬೇಕಾದ ಹಾಕ್ಕೊಂಡು ನಾವು ಅದನ್ನ ತೊಗೋಬೋದು. ಆ್ಯಂಡ್ ಸ್ವಲ್ಪ ಕಾರ್ನ್ ಇತ್ತು, ಅದನ್ನ ಬಾಯ್ಲ್ ಮಾಡಿ ಸ್ಯಾಲೆಡ್ ಥರ ತಿಂದ್ವಿ ಅಷ್ಟೇ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಲೈಟ್ ಫುಡ್ಡು. ಅವ್ರೇನೋ ಡಯಟ್ ಮಾಡಬೇಕಂತ, ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದಾರೆ. ಸ್ವಲ್ಪ ಡಯಟ್ ಮಾಡಬೇಕು, ನೀವು ಸಪೋರ್ಟ್ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ನೋಡಬೇಕು ಎಷ್ಟು ದಿನ ಇವರು ಡಯಟ್ ಫಾಲೋ ಮಾಡ್ತಾರೆ ಅಂಥೇಳಿ. ಯಾಕಂದರೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಅಷ್ಟು ಡಯಟ್ ಮಾಡ್ತಾರೆ ಅನ್ನೋದು ನೋಡಬೇಕು, ಏನು ಮಾಡ್ತಾರೆ ಅಂಥೇಳಿ. ಆ್ಯಂಡ್ ಇವಾಗ ಅವರು ಕೆಳಗೆ ಹೋಗಿದ್ದಾರೆ. ಹೇರ್ ಕಟ್ ಮಾಡ್ಕೊಂಡು ಬರ್ತೀನಿ ಅಂತ. ನಂಗೆ ಗೊತ್ತಿಲ್ಲ ಅವ್ರು ಯಾವ ಥರ ಹೇರ್ ಕಟ್ ಮಾಡ್ಕೊಂಡು ಬರ್ತಾರೆ ಅಂತ. ಆ್ಯಕ್ಚುಲಿ ನನಗೆ ಅವ್ರದ್ದೊಂದು ಫೇವ್ರೆಟ್ ಹೇರ್ ಕಟ್ ಇದೆ. ಅಂದರೆ ಇಲ್ಲಿ ಫುಲ್ ಇಲ್ಲಿ ತೆಗಿತಾರೆ ತುಂಬ ಶಾರ್ಟ್ ಮಾಡಿ, ಇಲ್ಲಿ ಮಾತ್ರ ಕೂದಲಿರುತ್ತಲ್ವ ಸ್ವಲ್ಪ. ನಂಗೆ ಆ ಥರ ತುಂಬ ಇಷ್ಟ. ಸೊ ಇವಾಗ ಗೊತ್ತಿಲ್ಲ, ಒಂದೊಂದು ಸಲ ತುಂಬ ಶಾರ್ಟ್ ಮಾಡ್ಕೊಂಡು ಬರ್ತಾರೆ. ಅದು ಅವ್ರಿಗೆ ಸೂಟೇ ಆಗೋಲ್ಲ. ಯಾಕಂದರೆ ಅವ್ರದ್ದು ತುಂಬ ದಪ್ಪ ಫೇಸ್ ಅಲ್ವಾ, ಸ್ವಲ್ಪ ರೌಂಡಾಗಿ. ಸೊ ಅದಕ್ಕೆ ಸ್ವಲ್ಪ ಹೇರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡ್ಬೇಕು ಅವ್ರು ಯಾವ ಥರ ಕಟ್ಟಿಂಗ್ ಮಾಡ್ಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ. ಹೋಗಾಗಲೇ ಕೇಳ್ಕೊಂಡು ಹೋದ್ರು ಯಾವ ಥರ ಮಾಡಲಿ ಅಂತ. ನಾನು ಹೇಳಿದೆ ಯಾವಾಗಲೂ ಮಾಡೋ ಥರ ಮಾಡಿ ಅಂತ, ಗೊತ್ತಿಲ್ಲ. ಸೊ ಅವ್ರು ಬಂದರೆ ನಾನು ಆ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಹಾಯ್. हेयर कटिंग पूरा कुचलन ಒಂದೇ ಅಲ್ಲ ದಾದಾ ಅನ್ಕೊಂಡು तुका पिरोपुरेंच आतुनुंदु मसाज मंतारा. ಎಸ್ ಆಯಿಲ್ ಮಸಾಜ್, ನವರತ್ನ ತೈಲ ಎಂಚಾತನ ಕೇಳ್ನೆ ಎರಡ ಆ ಕಡೆ ಕೇಳ್ನೆ ಎಂಚ ಆತುನುಂದು ಹೇರ್ ಕಟ್ ಪುರ. ಹೇರ್ ಕಟ್ ಎಂಚಾತನ ನನ್ನ ಸೋಪು ಜಪ್ಪುನು ಎಣ್ಣೆ ಬರೋ ಪಾಂಡು ಯಾಂ ಪಲ್ಲೆಕನೆ ಹೇರ್ ಕಟ್ ಪುರ ಮಲ್ತೊಂದು ಬೈದೆ. ಏತು ಪೊರ್ಲು ತೋಜುತ್ತದೆ ಹೇರ್ ಕಟ್ಟಿಂಗ್ ಮಾಡ್ತದೆ. ಪೊರ್ಲು ಬಂಡು ಭಯಂಕರ ಪೊರ್ಲು ಒಂದ ಬೊಲ್ತಲ್ಲ ತೋಜುವೆ. ಕೂಜೆಲ್ಲ ಎಲ್ಲಿ ಆತಂಡು, ಮೋನೆಲ್ಲ ಎಲ್ಲಿ ಆತಂಡು. ವಾ ಎಂಗಲ್ ಇಲ್ಲಿ ಆತನ ಮೋನೇರ್ನ ನೆನ್ನೆರ್ದು ಪೊರ್ಲು ತೋಜೊಂದಿಲ್ಲ ತುಲ ಹೆಚ್ಚು ಹೋಗುತ್ತಲ್ಲ. ಏತು ಪೊರ್ಲ ಗಂಟದ ಜವನೆ ಅಂದ ಕುಜಾಲ್ಪುರ ತುಲ ಇರ್ನ ಡ್ರೆಸ್ ಅಂಚನೆ ಉಂಡು. ಏರಾಳ್ನ ಕಟ್ಟಿಂಗ್ ಮಲ್ತೊಂದು ಬತ್ತು ಕುಲ್ವೇರ ಇಲ್ಲಲ್ಲ, ಮೀದು ಬತ್ತು ಕುಲ್ಲೋಡು. ಅವ ಅಕಲ್ನ ತಪ್ಪ, ಅಕಲ್ ಗೊಜ್ಜಲ್ದ ಕಟ್ಟಿಂಗ್ ಮಾಡ್ತೇನ ನಿನ್ನ ಬೆಲೆ ಅರ್ಧ ಯಾನ್ ಅರ್ಧನ ವಿಷಯಕ್ಕೆ ಬನ್ನಿ. ಈರ್ ಫ್ರೆಶ್ ಅದು ಬರೋಡ ತೀರ್ ಅಂಚನೆ ಬತ್ತು ಕುಲ್ಲೋಣ್ಣೆ ಮುಂದು ಜೋಕಲ್ ಲೆಕ್ಕ. ಸ್ಟ್ರೈಟಿಂಗ್ ಬರ ಮಲ್ಪರಂಡು ಸ್ಟ್ರೈಟಿಂಗ್ ಮಲ್ಪುಗನಿಕ್ ಏನ ಹೊಸ ಸ್ಟ್ರೈಟ್ನಿಂಗ್ ಮೆಷಿನ್ ಸರ್ಪ್ರೈಸ್ ಗಿಫ್ಟ್ ಹಬ್ಬಿನ ಏಪರ್ದುಕಕ್ಕೆ ಏನೊಂದಿತ್ತೆ 19 ಕೊರಿಯರ್. ಥ್ಯಾಂಕ್ ಯು ಸೋ ಮಚ್ ಪ್ಯಾನಾಸೋನಿಕ್ ಕಂಪನಿದ 2 in 1 ನೆಟ್ ಕರ್ಲಲ್ಲ ಮನ್ಪೊಲಿ ಸ್ಟ್ರೈಟ್ಲ ಮನ್ಪೊಲಿ. ಥ್ಯಾಂಕ್ ಯು ಸೋ ಮಚ್ ಹಬ್ಬಿ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಅಂತ ಖರ್ಚಂಡು ದಾದವರು ಪ್ರೀತಿ ಕೊರ್ಪುನೆಗೆ ಪಲ ಖರ್ಚಾಣ ಅಂಚುಬ್ರ ಬಂಡ್ರವಲ್ಲಿ ಮೊರ್ಮೆಂಜಿ ಕನತು ಕೊಡ್ತೇವೆ ಅನ್ಕೊಳ್ತು ಮಾಡಿದ ರಟ್ನೇದ. ಅಯ್ಯೋ ದೇವರೇ. ಬೊಕ್ಕ ಇನಿ ನಮ್ಮಕ್ಕ ದಾದ ಪ್ಲಾನ್ ಉಂಡು. ಪ್ಲಾನ್ ದಾಲೆ ಜಪ್ಪುನು ಏಪಲ ರಜೆ ಏಂಚಿನ ಏಪಲ ರಜೆ ದಿಕ್ಕುನ್ ಜಪ್ಪುನ್ನ ಏನ್ ಜಪ್ಪೆರ ಬಂಡದ ಇಂಡಿಯಾ ದುಬೈ ಮುಟ ಬೈದಿನಿ ಜಪ್ಪು ಇಲ್ಲ ಸೊ ನಮ್ಮ ಪಿದೈ ಪೋಯ್ ಇದೇ ಪೋಯ್ ಬಕ್ಕ ಚೂರು ಬಕ್ಕ ದೂರ ಪೋಯರಂಡು ಪಾರ್ಟಿ ಉಂಡು ಮಧ್ಯಾಹ್ನ ಪೋಯ್ ದಾದ ಪಾರ್ಟಿ ಎಣ್ಣೆ ಪಾರ್ಟಿ ದಾದ ಎನ್ವೇರಿತ್ತೆ ಮಾತೆಲ್ಲ ಇದು ಅಂಚಪುರ ಪಾತೆರ್ದ ಯಾ ಕಟ್ ಮಲ್ಪುಜಿ ಗೊತ್ತಾವಡು ಮಾತೆರ ಇಲ್ಲ ಯಾ ಕಟ್ ಮಲ್ಪುಜಿ ಪಾರ್ಟಿ ಇಂಚೆನೆ ಒಣಸಿ ಗೊತ್ತಾದ. ಯಾನೊಂಜಿ ಡ್ರೆಸ್ ಐರನ್ ಮಂತು ಕೊರ್ಲೆ ಅಂದ್ರೆ ಕೋಡ್ ಹಿಡ್ದುಕ ಬೊಬ್ಬೆ ಬತ್ತೊಂದಿತ್ತೆ ಇಂಕ ಒಂಜಿ ಐರನ್ ಬಾಕ್ಸ್ ದೇರ್ಪೆರ ಆಪುಜಿ
ಲಾಸ್ಟ್ಗೆ ವೆಯ್ಟ್ ಮಲ್ತು ಯಾನ್ ಐರನ್ ಮಲ್ತು ಬುಡಿಯೆ. ವೆರಿ ಗುಡ್. ಹುಷಾರ್. ತನ್ನ ಕೆಲಸ ತಾನೇ ಮಾಡಬೇಕು. ಡೋಂಟ್ ಡಿಪೆಂಡ್ ಎನಿ ಬಾಡಿ. ನಮ್ಮೈತೆ ಫುಲ್ ರೆಡಿ ಆತ ಪಾರ್ಟಿಗೆ ಪೋಯರೆಗ್. ಸೊ ನಮ್ಮ ಮುಲ್ತು ಪಿದಾಡೊಂದುಲ್ಲ, ಓಲ್ ಪೋನುಲ್ಲ, ಓಡೆಗ್ ಪೋಂದುಲ್ಲ, ದಾದ ವಿಷಯ ನಮ್ಮ ಬುಕ್ಕ ಪನ್ಪ. ಬಾಯ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಪುಟ್ಟ ಗ್ಯಾದರಿಂಗ್ ಇದೆ MFT ಟೀಮಿಂದ, ಮ್ಯಾಂಗ್ಳೂರ್ ಫ್ರೆಂಡ್ಸ್ ದುಬೈ ಅಂತ. ಈ ಟೀಮಿನವ್ರು ಅರೇಂಜ್ ಮಾಡ್ಕೊಂಡಿದ್ದಾರೆ. ಈ ಟೀಮಲ್ಲಿ ಪ್ರತಿ ತಿಂಗಳು ಗ್ಯಾದರಿಂಗ್ ಇರುತ್ತೆ. ಆದರೆ 1.5 ವರ್ಷ ಆಯ್ತು ಈ ಪ್ಯಾಂಡಮಿಕ್ ಪೀರಿಯಡಿಂದ ಯಾವುದೇ ಗ್ಯಾದರಿಂಗ್ ಮಾಡೋಕ್ಕಾಗಿಲ್ಲ. ಸೊ ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಎಲ್ಲ ಮಂಗಳೂರಿನವರೇ. ಸೊ ತುಂಬ ಖುಷಿ ಆಗುತ್ತೆ ಇಷ್ಟು ವರ್ಷದ ನಂತರ ಮೀಟ್ ಆಗೋದು. ಸೊ ಇದೇ ಬಿಲ್ಡಿಂಗಲ್ಲಿ ನಾವು ಇವಾಗ ಗ್ಯಾದರಿಂಗ್ ಇಟ್ಕೊಂಡಿದ್ದೀವಿ. ಯಾರೆಲ್ಲ ಇರ್ತಾರೆ ಎಲ್ಲ ನಾನು ತೋರಿಸ್ತೀನಿ. ನಾವಿವಾಗ ಜಾಯ್ನ್ ಆಗಿದ್ದೀವಿ. ನೋಡ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಗ್ಯಾದರಿಂಗ್. ಅಂದರೆ MFT ಟೀಮ್ ಅಂತ ನಾನು ಕೇಳಿದ್ದೆ, ನನ್ನ ಹಬ್ಬಿ ಹೇಳ್ತಾ ಇದ್ರು. ಆದರೆ ಈ ಥರ ಖುಷಿ ಪ್ರೀತಿ ಎಲ್ಲ ಸಿಗೋ ಇನ್ನೊಂದು ಫ್ಯಾಮಿಲಿ ನಂಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಪ್ರೀತಿ ಕೊಡ್ತಾಯಿದ್ರು ಎಲ್ಲರೂ, ಒಂದೇ ಫ್ಯಾಮಿಲಿ ಥರ. ಅಷ್ಟು ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡು ಖುಷಿಯಾಗಿದ್ವಿ. ಶ್ರುತಿ ಅಕ್ಕನಲ್ಲ, ಲಾವಣ್ಯ ಅಕ್ಕನಲ್ಲ, ಸ್ಪೆಷಲ್ ಆಮ್ಲೆಟ್. ಹಾಫ್ ಬಾಯ್ಲ ಆಮ್ಲೆಟ್. ಬತ್ತಿನಾತ ಇಲ್ಲಾಗ. ಸೊ ಇತ್ತೆ 7:15 ಆಂಡ್ ಪಾರ್ಟಿ ಮುಗಿನಾಗ ಲೇಟ್ ಆಂಡ್. ಸೊ ಗೆಟ್ ಟುಗೆದರ್ ಗಮ್ಮತ್ತಿತ್ತು ನೀನಿ. 1.5 ವರ್ಷದ ಬುಕ್ಕ ಈ ಗ್ಯಾದರಿಂಗ್ ಆಯ್ನ MFT ಗ್ರೂಪ್ದ ಮ್ಯಾಂಗ್ಳೂರ್ ಫ್ರೆಂಡ್ಸ್ ದುಬೈ. ಸೊ ಮಸ್ತ್ ಗೌಜಿ ಇತ್ತಂಡು, ಭಾರಿ ಗೌಜಿ. ಮಾತ ಫ್ಯಾಮಿಲಿ ಪೂರ ಒಟ್ಟಾದ ಮಸ್ತ್ ಗಮ್ಮತ್ ಮಲ್ತೆ ಇಂಕುಲ್ ಮಾತೆರ್ಲ. ಸೊ ಜೋಕುಲು ಬುಕ್ಕ ಮಾತೆರ್ಲ ಸಾಂಗ್ ಪೂರ ಪಂಡ್ರಾಗಿತ್ತಂಡು. ನಮ್ಮ ಊರುಡೆಂಚ ಫಂಕ್ಷನ್ ಹಾಕೊಂಡು ಅಂಚನೆ ಗ್ಯಾದರಿಂಗ್ಲ ಆತಂಡು, ಮಸ್ತ್ ಖುಷಿ ಆತಂಡು. ಸೊ ಮಸ್ತ್ ಬೊಕ್ಕ ಇಂಕ ಅಲ್ಪ ಡೀಟೇಲ್ ಆದ ಪಾತೆರ ಪೂರ ಒಂದು ಜಂದಾಯ ಪಂಡ ಒಂಜಿ ಮಾತೆರ್ ಒಟ್ಟು ತಿಕ್ಕನ ಒಂಜಿ ಖುಷಿ ಅನ್ನಗ ಪೂರ ಮಸ್ತ್ ಖುಷಿ ಇಟ್ಟು ಪೂರ ಪಾತೆರ್ ಒಂದಿತ್ತೇರ ಅಂಚ ಅದು ಫುಲ್ ಸಾಂಗ್ ಪೂರ ಎತ್ತು ನೆಡ್ದಾರ. ಇಂಕ ಅವು ವಿಡಿಯೋ ಮಲ್ಪೆರ ಆಯ್ಜಿ, ಕ್ಯಾಪ್ಚರ್ ಮಲ್ಪೆರ ಆಯ್ಜಿ. ಇಂಕ ಪಾತೆರ ಪೂರ ಆಯ್ಜಿ ಅಲ್ಪ ಡೀಟೇಲ್ ಆದ ಅಂಚನಿಕ್ಲೆ ಖಾಲಿ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಶೇರ್ ಮಲ್ತೊಂದೆ. ಸೊ ಈ ವಿಡಿಯೋ ಪೂರ ಲೈಕ್ ಇನ್ಕ್ಲಿಗೆ ಇಷ್ಟ ಆದಿತ್ತಂಡ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ. ಇನ್ನಿತ ವಿಡಿಯೋ ನಾನು ಮೂಲ ಎಂಡ್ ಮಲ್ತೊಂದುಲ್ಲೆ. ನೆಕ್ಸ್ಟ್ ಬ್ಲಾಗ್ ತಿಕ್ಕೋಯನ್. ಅಂಟಿಲ್ ಟೇಕ್ ಕೇರ್, ಬಾಯ್, ಲವ್ ಯು.